ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಗರದ ಜಿಲ್ಲಾಧಿಕಾರಿಯವರ ಕಚೇರಿ ಸಭಾಂಗಣದಲ್ಲಿ ಶ್ರೀಕೃಷ್ಣ ಜಯಂತಿಯನ್ನು ಆಚರಿಸಲಾಯಿತು. ಇನ್ನು ಕಾರ್ಯಕ್ರಮವನ್ನು ಶಾಸಕ ಡಿ. ವೇದವ್ಯಾಸ ಕಾಮತ್ ಅವರು ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ಈ ಬಾರಿ ಕೋವಿಡ್ ಸೋಂಕು ಹಿನ್ನೆಲೆಯಲ್ಲಿ ಸರಳವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಯಲಿ. ದೇವರ ಅನುಗ್ರಹದಿಂದ ಕೊರೋನಾ ಮುಕ್ತವಾಗಲಿ ಎಂದು ಹೇಳಿದರು. ವಿಶೇಷವಾಗಿ ಪ್ರತಿಯೊಂದು ದಿಕ್ಕಿನಲ್ಲಿ ಪ್ರತಿಯೊಂದು ವ್ಯಕ್ತಿಗೆ ಬಹಳ ಆದರ್ಶರಾಗಿ ವ್ಯವಸ್ಥಿತವಾಗಿ ನಾವೆಲ್ಲರೂ ನಂಬಿಕೊಂಡು ಮಾಡುವಂತಹ ದೃಷ್ಟಿಯಲ್ಲಿ ಕೃಷ್ಣ ಪರಮಾತ್ಮರ ಆ ಎಲ್ಲ ಏನೆಲ್ಲ ನಮಗೆಲ್ಲರಿಗೂ ಕೃಪಾ ಕಟಾಕ್ಷ ಉಳಿಬೇಕಾಗ್ತದೆ ಅದನ್ನೆಲ್ಲ ಆ ಭಗವಂತ ಕೊಡಲಿ ಅಂತೇಳುವಂಥ ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತೇನೆ. ಮತ್ತು ಇವತ್ತು ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ವ್ಯಕ್ತಿಗಳು ಕೂಡ ತಮ್ಮ ಮನೆಯ ಮಕ್ಕಳಲ್ಲಿ ಕೃಷ್ಣನನ್ನು ಕಾಣುವಂಥ ಏನೋ ಒಂದು ಪ್ರೇರಣಾದಾಯಕವಾದಂಥ ಶಕ್ತಿಯನ್ನು ತಮ್ಮ ಕುಟುಂಬದಲ್ಲಿ ತಮ್ಮ ಮಕ್ಕಳಿಗೆ ಬೆಳೆಸಬೇಕು ಅಂತೇಳುವಂಥ ಚಿಂತನೆಯೊಂದಿಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಆ ಎಲ್ಲ ಮಕ್ಕಳು ಅದೇ ರೀತಿಯ ಬೆಳವಣಿಗೆ ಆಗಬೇಕು ಅಂತೇಳೋ ಚಿಂತನೆಯೊಂದಿಗೆ ಮಾಡುವಂಥ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಿಂದ ಆಗಬೇಕು. ನಾವೆಲ್ಲರೂ ಕೃಷ್ಣನನ್ನು ದಿನನಿತ್ಯ ಪೂಜೆ ಮಾಡಿಕೊಂಡು ದಿನನಿತ್ಯ ನಂಬಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಅವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ನಾವು ಮಾಡುವಂಥ ಕೆಲಸ ಕಾರ್ಯಗಳು. ಹಾಗಾಗಿ ನಮ್ಮ ಹಿಂದೂ ಸಮಾಜಕ್ಕೆ ಬಹಳ ದೊಡ್ಡ ಶಕ್ತಿ ಅಂತ ಹೇಳಿದರೆ ಪರಮಾತ್ಮನ ಪೂಜೆ ಪುರಸ್ಕಾರದೊಂದಿಗೆ ನಮಗೆ ಅವರ ಸಿಗುವಂಥ ಕೃಪಾ ಕಟಾಕ್ಷ ಆಶೀರ್ವಾದದೊಂದಿಗೆ ಕೆಲಸ ಕಾರ್ಯಗಳನ್ನು. ಇದೇ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅವರು ಮಾತನಾಡಿ, ಸರ್ಕಾರದ ವತಿಯಿಂದ ನಡೆಯುವ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಪ್ರತಿಯೊಂದು ವಿಷಯದಲ್ಲೂ ನಿಮಗೆ ಗೊತ್ತಿರೋ ಹಾಗೆ ಕೃಷ್ಣ ಜನ್ಮಾಷ್ಟಮಿ ಅನ್ನೋದನ್ನ ಸರ್ಕಾರದ ವತಿಯಿಂದ ನಾವು ಆಚರಣೆ ಮಾಡ್ತಾ ಇದ್ರು. ಎಲ್ಲರೂ ಕೂಡ ಮನೆ ಒಳಗಡೆ ಎಲ್ಲ ಒಂದು ಧರ್ಮ ಇದರೊಳಗಡೆ ಮೀರಿ ಆಚರಣೆ ಮಾಡುವಂಥ ಹಬ್ಬ ಅಂದರೆ ಕೃಷ್ಣ ಜನ್ಮಾಷ್ಟಮಿ ವಿಷಯದಲ್ಲಿ ಕೃಷ್ಣನ ಬಗ್ಗೆ ನಾವು ಧಾರ್ಮಿಕವಾಗಿ ಹೇಳೋದಕ್ಕಿಂತ ಜಾಸ್ತಿಯಾಗಿ ಹೇಗೆ ಕೃಷ್ಣ ಜನ್ಮಾಷ್ಟಮಿ ಅಷ್ಟಮಿ ಏನು ನಮ್ಮ ಒಂದು 15 ದಿವಸಗಳ ಒಳಗಡೆ 8 ದಿವಸದಲ್ಲಿ ಇತ್ಲಾಗೆ ಕಂಪ್ಲೀಟ್ ಹುಣ್ಣಿಮೆನೂ ಅಲ್ಲ, ಇತ್ಲಾಗೆ ಅಮಾವಾಸ್ಯೆನೂ ಅಲ್ಲ, ಕತ್ತಲು ಮತ್ತು ಬೆಳಕಿನ ಸಮ್ಮಿಶ್ರಣ. ಆ ಒಂದು ವಿಷಯದ ಪ್ರತಿಯೊಂದು ವಿಷಯದಲ್ಲಿ ನಾವು ಡಿಟ್ಯಾಚ್ಮೆಂಟ್ ಆಗಿ ಆಸ್ಟರಿಟಿ ಲೈಫ್ ಅನ್ನ ಬದುಕ್ತೀವಿ, ಎಲ್ಲದನ್ನು ಬಿಟ್ಟು ಹೇಗೆ ಬದುಕಬೇಕು, ಎಲ್ಲದನ್ನು ಸೇರಿಸ್ಕೊಂಡು ಹೇಗೆ ಬದುಕಬೇಕು. ಇನ್ನು ಇದೇ ವೇಳೆ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇನ್ನು ಕೋವಿಡ್ ಹಿನ್ನೆಲೆಯಲ್ಲಿ ಸರಳವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.